ಜನ ಇಲ್ಲಿ ಕೆಲಸ ಮಾಡ್ತಾ ಇರೋವಂಥವ್ರು? ಇಲ್ಲಿ ದರ್ಗಾ ಇದರಲ್ಲಿ ನಮ್ಗೆ 22 ಜನ ಇತ್ತು. ಎರಡೂ ಕಡೆಯಿಂದ ಎಲ್ಲ ಟೈಮಲ್ಲಿ ಎಲ್ಲ ಆಕ್ಸೆಸ್ಸು ಇರುತ್ತೆ, ಫ್ರೀಯಾಗಿ ಬರ್ತಾರೆ, ಬಂದು ಇದರೊಳಗಡೆ ಇದು ಮಾಡಿಕೊಂಡು ಒಳಗಡೆ. ಮತ್ತು ಹಿಂದುಗಡೆ ತೋಟ ಇದೆ. ಈ ಊಟದ ದಿವಸ ಅಲ್ಲಿ ಅದು ಗೇಟ್ ಓಪನ್ ಕೊಡ್ತೇವೆ, ಅಲ್ಲಿಂದ ಹೊರಗೆ ಅಲ್ಲೇ ಊಟ ಇಲ್ಲಿ ಅರೇಂಜ್ ಇರೋದು. ಇಲ್ಲಿ ನಿಮ್ಮದು ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ, ಮದುವೆ ಗ್ರೌಂಡ್ ಅಂತ ಇದರದೆಲ್ಲ ನಡೀತಾ ಇರುತ್ತೆ. ಆ ಟೈಮ್ನಲ್ಲಿ ಒಳಗೆ ಗ್ರೀನ್ ಚೇಂಜ್ ಮಾಡಿ ಸರ್, ಬೇರೆ ಕಲ್ಪನೆ ಮಾಡಿ. ಎಲ್ಲರೂ ಬರ್ತಾರೆ. 1,000 2,000 ಕಾರ್ಯಕ್ರಮದ ಯೋಜನೆಯನ್ನು ರೂಪಿಸಿಕೊಳ್ಳಲಿಕ್ಕಾಗಿ ನಮ್ಮ ಜಿಲ್ಲಾಧಿಕಾರಿಗಳ ಇವತ್ತು ಭೇಟಿ ಮಾಡಿಕೊಂಡಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಯವರನ್ನು ನಾನು ಬಹಳ ದರ್ಗಾ ಸಮಿತಿ ವತಿಯಿಂದ, ಜಿಲ್ಲಾ ನಾಗರಿಕರ ವತಿಯಿಂದ ನಾನು ಆರ್ಥಿಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ ಅತಿಯಾಗಿ ಬಂದಿರುವಂಥ ವಿವಿಧ ಎಲ್ಲ ಇಲಾಖೆಯ ಇಲಾಖಾಧಿಕಾರಿಗಳನ್ನು ನಾನು ಸ್ವಾಗತ ಮಾಡುತ್ತಾ ಪ್ರಸ್ತಾವವಾಗಿ ಏನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂತ ಹೇಳಿದ್ರೆ ಪ್ರಸ್ತಾವನೆಯಿಂದ ವಿಷಯವು ನಮ್ಮ ಕಚೇರಿಯಲ್ಲಿ ಮಾತಾಡಿಸಿಕೊಂಡು ನಮ್ಮ ಗಮನಕ್ಕೆ ತಂದಿದೆ. ತಾವು ಆ ಮೀಟಿಂಗಲ್ಲಿ ನನಗೆ ಭಾಳ ಸ್ಪಷ್ಟವಾಗಿ ನಮ್ಮೊಂದಿಗೆ ಸಹಕರಿಸುವ ಬಗ್ಗೆ, ಈ ಉರುಸು ಯಾವ ರೀತಿ ಇರಬೇಕು, ಈ ಉರುಸಿನ ಮೂಲಕ ನಮ್ಮ ನಗರದ ಕೆಲವು ಕೆಲಸಗಳು ಕೂಡ ಆಗಬೇಕು ಅಂತ ಹೇಳಿ ನಮ್ಮ ಒಂದು ಅಭಿಲಾಷೆಯನ್ನು ನಾವು ಬೆಳೆಸ್ಕೊಂಡಿದ್ದೇವೆ. ಆ ರೀತಿ ತಾವು ಈ ಸಭೆಯನ್ನು ನಡೆಸಿ ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ನಾವು ಬಹಳಷ್ಟು ಜನಸಾಮಾನ್ಯರಿಗೆ ಕೆಲಸವನ್ನು ನಿರ್ವಹಿಸುವಂಥದ್ದು ನಮ್ಮ ಇಲಾಖೆ ಅಧಿಕಾರಿಗಳನ್ನು ತಾವು ತಿಳ್ಕೊಂಡಿರ್ಬೋದು. ಆ ಒಂದು ನೆಪದಲ್ಲಿ ಆದರೂ ಕೂಡ ಆ ಒಂದು ಚಪ್ಪರವನ್ನು ನಮ್ಮ ಇಲಾಖೆಯ ಯಾವುದಾದ್ರೂ ಒಂದು ಮೊಬಲಗಿನಿಂದ ಮಾಡಿಸಿಕೊಡಬೇಕು ಅಂತ ವಿನಂತಿ ಮತ್ತು ಕೋವಿಡ್ ಮಾಯ ಆಗಿಲ್ಲ. ನಾವು ಕೋವಿಡ್ 3ನೇ ಅಲೆ ಬರದೇ ಇರೋ ಹಾಗೆ ನೋಡಿಕೊಂಡು ಎಕನಾಮಿಕಲ್ ಆ್ಯಕ್ಟಿವಿಟೀಸ್ಗಳನ್ನು ನಿಲ್ಲಿಸದೇ ಇರೋ ಹಾಗೆ ಮಾಡ್ಕೊಳುವಂಥ ಒಂದು ಮೇಜರ್ ರೆಸ್ಪಾನ್ಸಿಬಿಲಿಟಿ. ಎಲ್ಲ ಕೂಡ ಜನ ಎರಡೆರಡು ಲಾಕ್ಡೌನ್ಗಳಿಂದ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳಲ್ಲಿರ್ತಾರೆ. ನಮ್ಮ ಕೆಲವೊಂದು ಆಚಾರ ವಿಚಾರಗಳ ಆಚರಣೆ ಮಾಡೋದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ನಾವು ಬೇಜವಾಬ್ದಾರಿಯನ್ನು ಪ್ರದರ್ಶನ ಮಾಡದೇ ಇರೋ ಹಾಗೆ ನಾವು ನೋಡಿಕೊಂಡು ಮುಂದಿನ ದಿವಸಗಳಲ್ಲಿ ಉರುಸಿಗೆ ಪ್ರಿಪ್ರೇಷನನ್ನು ನಾವು ಮಾಡ್ಕೋಬೇಕಾಗಿದೆ. ಎಲ್ಲಾದರೂ ಹೆಚ್ಚು ಕಡಿಮೆ ಆಗಿ ಮತ್ತೆ 3ನೇ ಅಲೆ ಅಂತೇಳಿ ಬಂದರೆ ಬೇರೆ ಬೇರೆ ದೇಶಗಳಲ್ಲಿ, ಈಗ ಕೆಲವೊಂದು ಕಡೆಗಳಲ್ಲಿ ರಷ್ಯಾದಲ್ಲಿ 1,600 ಜನ ಒಂದೇ ದಿವಸದಲ್ಲಿ ಎಕ್ಸ್ಪೈರ್ಡ್ ಆಗಿರೋದು, 1,100 1,600 ಜನ. ಭಾಳಷ್ಟು ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಪಾರ್ಷಲ್ ಲಾಕ್ಡೌನ್ ಆಗ್ತಾ ಇರೋವಂಥ ಸಮಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಮೈ ಮರಿಬಾರ್ದು. ನಮ್ಮ ಆಚಾರ ವಿಚಾರಗಳನ್ನು ನಾವು ಮಾಡಲೇಬೇಕು, ಆದರೆ ಕೋವಿಡ್ ನಿಯಮಗಳನ್ನು ನಾವು ಉಲ್ಲಂಘನೆ ಮಾಡಲೇಬಾರ್ದು. ಆ ವಿಷಯದಲ್ಲಿ ಅಟ್ಲೀಸ್ಟ್ ಕೆಲವೊಂದು ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಳ್ಳೋದಕ್ಕೆ ನಮ್ಮದೇ ಆದಂಥ ಕಠಿಣತೆ ಇದ್ದರೂ ಕೂಡ ವೈಯಕ್ತಿಕವಾದಂಥ ಪ್ರೊಟೆಕ್ಷನನ್ನು ಪ್ರತಿಯೊಬ್ಬರು ಮಾಸ್ಕ್ ಧಾರಣೆ ಮಾಡೋದಾಗಿರ್ಬೋದು, ಇವನ್ನ ಯಾವುದನ್ನು ಕೂಡ ಮಾಡೋದ್ರೊಳಗಡೆ ಹಿಂದೆ ಮುಂದೆ ಆದರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವೀಗ ಆಲ್ರೆಡಿ ಒಂದು ಪ್ಲ್ಯಾನನ್ನು, ಒಂದು ಟೆಂಟೇಟಿವ್ ಡೇಟ್ ಇಟ್ಕೊಂಡಿರ್ತೀವಿ. ಅದಕ್ಕೆ ಬೇಕಾಗಿರುವಂಥ ಒಂದು ಸೀರಿಯಸ್ನೆಸ್ ನಮ್ಮಲ್ಲಿ ಇಲ್ಲ ಅಂದರೆ ಮತ್ತೆ ಏನಾದರೂ ಕೇಸಸ್ ಜಾಸ್ತಿ ಆದರೆ ಮತ್ತೆ ಮುಂದೆ ಹೋಗುವಂಥ ಚಾನ್ಸಸ್ಗಳು ಬರುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡದೇ ಇರೋ ಹಾಗೆ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಜನರು ಎಲ್ಲರೂ ಕೂಡ ನಾವು ಅದನ್ನು ಒಗ್ಗಟ್ಟಿನಿಂದ ಕೊರೋನಾ ವಿರುದ್ಧ ಹೋರಾಡುವಂಥ ಒಂದು ಅವಶ್ಯಕತೆ ಇದೆ. ನೀವೆಲ್ಲರೂ ಅದನ್ನು ಒಂದು ಸೀರಿಯಸ್ ಆಗಿ ನೋಡ್ಕೋಬೇಕು. 2ನೇ ಪಾಯಿಂಟಲ್ಲಿ ನಾನು ಲಾಸ್ಟ್ ಟೈಮಲ್ಲೂ ಕೂಡ ಹೇಳಿದ್ದೆ, ಉರುಸ್ ಆಚರಣೆ ಮಾಡೋದು ಆ ಒಂದು ನಮ್ಮ ಧಾರ್ಮಿಕ ವಿಚಾರಗಳಲ್ಲಿ ಒಂದು ಭಾಗವಾಗಿದ್ದರೂ ಕೂಡ ಈ ಒಂದು ಪಂಚವಾರ್ಷಿಕ ಉರುಸ್ ನಡೀತಾ ಇರುವಂಥ ಟೈಮಲ್ಲೇ ನಗರದ ಸ್ವಚ್ಛತೆ, ನಗರದ ಅಭಿವೃದ್ಧಿ, ನಗರದಲ್ಲಿ ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕೂ ಕೂಡ ನಾವೆಲ್ಲರೂ ಕೂಡ ನಮ್ಮ ಇಲಾಖೆಯ ಮುಖಾಂತರ ಪ್ರಯತ್ನವನ್ನು ಮಾಡೋದಕ್ಕೆ, ಆ ವಿಷಯದಲ್ಲಿ ಪ್ರತಿ ಸಲವೂ ಕೂಡ ಒಂದು ವಿಶೇಷ ಅನುದಾನ ಉರುಸ್ಗೆ ಬರ್ತಾಯಿತ್ತು ಅಂತ. ಈ ಟೈಮಲ್ಲೂ ಕೂಡ ವಿಶೇಷ ಅನುದಾನಕ್ಕೆ ಯಾವ್ಯಾವ ರೀತಿ ವರ್ಕ್ಗಳನ್ನು, ಕ್ರಿಯಾಯೋಜನೆಗಳನ್ನು ಮಾಡ್ಕೋಬೇಕು ಅನ್ನೋದನ್ನು ನಾವು ರೆಕಮೆಂಡೇಷನ್ ಮಾಡೋದಕ್ಕೆ ಕೆಲವೊಂದು ಡೈರೆಕ್ಷನ್ಸನ್ನು ಹೇಳಿದ್ವಿ. ಯಾವ್ಯಾವ ಇಲಾಖೆಯಲ್ಲಿ ಏನೇನು ಕೆಲಸ ಮಾಡಿದ್ದೀರಾ ಅನ್ನೋದನ್ನು
ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾದಂಥ ರಿಪೋರ್ಟನ್ನು ತೊಗೊಂಡು ಮುಂದೆ ನಾನು ನಿಮಗೆ ಡೈರೆಕ್ಷನ್ಸ್ ಹೇಳ್ತಾ ವಿಶೇಷ ಅನುದಾನದ ಇದರೊಳಗಡೆ ಮಾಡಿದರೆ ಚೆಕ್ ಮಾಡ್ಕೊಳ್ಳಿ. ಅದರೊಳಗಡೆ ಒಂದು ಆದಷ್ಟು ಸರ್ಕಾರದಿಂದ ನಾವು ವಿಶೇಷ ಅನುದಾನ ಕೇಳೋದಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ಲಭ್ಯ ಇರುವಂಥ ಅನುದಾನದಲ್ಲಿ ಯಾವುದಾದ್ರೂ ನಾವು ಮಾಡೋಕ್ಕಾಗುತ್ತಾ ಅನ್ನೋದನ್ನು ಓಕೆ ಅದನ್ನು ನೋಡಿಕೊಂಡು ಈಗ ಯಾವುದಾದ್ರೂ ಒಂದು ಚೇಂಜ್ ಆಫ್ ವರ್ಕ್ ಇರುತ್ತೆ, ಯಾವುದೋ ಒಂದು ವರ್ಕನ್ನು ಮಾಡೋಕ್ಕಾಗ್ತಾರಲ್ಲ ಅಂಥ ವರ್ಕ್ಗಳನ್ನು ಏನಾದರೂ ನಾವು ಸೇರಿಸಿ ಇಲ್ಲೇ ಬದಲಾವಣೆ ಮಾಡ್ಕೊಡೋಕ್ಕಾಗುತ್ತಾ ಅನ್ನೋದನ್ನ ಚೆಕ್ ಮಾಡ್ತೀವಿ. ಯಾಕಂದರೆ ಇನ್ನೂ ನಮ್ಮ ಹತ್ರ ಒಂದು ಈಗ ನವಂಬರ್ ಡಿಸೆಂಬರ್ ಇನ್ನೂ 2 ತಿಂಗಳ ಕಾಲ ನಮ್ಮ ಹತ್ರ ಟೈಮ್ ಇದೆ. ಅದಕ್ಕೆ ಮುಂಚಿತವಾಗಿಯೇ ನಾವು ಮಾಡೋಕ್ಕಾಗುತ್ತಾ ಅನ್ನೋದನ್ನ ಒಂದು ಪ್ರಯತ್ನ ಮಾಡಿ. ಇಲ್ಲಿ ನೀವು ಕಮಿಟಿಯಿಂದನೂ ಕೂಡ ಒಂದು ನನ್ನ ಹತ್ರ ಬಂದಿರುವಂಥದ್ದನ್ನು ನಾನು ಇಮಿಡಿಯೇಟ್ಲಿ ಇವತ್ತು ನಾಳೆ ಹಾಗೆಯೇ ನಾನು ಸರ್ಕಾರಕ್ಕೆ ನಾನು ಕಳಿಸ್ಕೊಡ್ತೀನಿ. ಅಲ್ಲೂ ಕೂಡ ಸಂಬಂಧಪಟ್ಟ ಸಚಿವರಿಗೂ ಕೂಡ ಮಾತಾಡಿದ ಅದಾದ ನಂತರ ಓಕೆ ಇದು ನೀವು CNCಗೆ ಸಂಬಂಧಪಟ್ಟ ಹಾಗೆ ಇದು ಹೇಗೆ ಮಾಡಿದ್ದೀರಾ ಕನ್ಸಲ್ಟೇಷನ್ನು ಎಲ್ಲರೂ ಕೂಡ ಸೇರಿಸ್ಕೊಂಡು ನಗರಸಭೆ ಅವರು ಎಲ್ಲ ಡಿಸ್ಕಷನ್ 15 ವರ್ಷಕ್ಕೆ ಒಂದು ಸಲ ಇದರಲ್ಲಿ ಆ ಪಾಯಿಂಟಲ್ಲಿ ನಗರಸಭೆಯ ಕನ್ಸಲ್ಟೇಷನ್ ಆಗಿದೆ. ಶಾಸಕರು ಅವರು ಕೂಡ ನನ್ನ ಹತ್ರ ಮಾತಾಡಿದ್ದಾರೆ. ಇದರೊಳಗಡೆ ಸಂಬಂಧಪಟ್ಟಾಗ ಏನೇನು ವಿಶೇಷ ಅನುದಾನದ ಬಗ್ಗೆ ನಾವು ಸರ್ಕಾರಕ್ಕೆ ಕಳಿಸ್ಕೊಟ್ಟು ಅವರಿಗೆ ಕಾಪಿ ಕೊಡಬೇಕಾಗುತ್ತೆ. PWD ಇಂದ ಏನಾಗಿದೆ ರೋಡಿಂದ ಪಕ್ಕ ಸರ್ಕಲ್ನಲ್ಲಿ ಡೆವಲಪ್ಮೆಂಟ್ ವರ್ಕ್ಸ್ ಮಾಡ್ತಾ ಇದೆ ಸರ್. ಕಳಿಸ್ಕೊಡಿ. ನಮ್ಮಿಂದಲೂ ಕೂಡ ಒಂದು ಡಿಒ ಲೆಟರ್ ಹಾಕಿ ಎಷ್ಟು ಜನ ಸೇರ್ತಾರೆ ಅನ್ನೋದನ್ನ ಫೋಟೋಗ್ರಾಫ್ಸ್ಗಳನ್ನು ಅದೆಲ್ಲವೂ ಕೂಡ ಹಾಕಿ ಈ ರೋಡಿನ ಯಾಕಂದರೆ ನಾವು ಏನೂ ಇದರೊಳಗಡೆ ಇಲ್ಲದೆ ಅನ್ನೆಸರಿಯಾಗಿ ಇದು ಮಾಡಬೇಕಾಗಿರುತ್ತೆ. ಅದು ನಿಮಗೆ ಮನವರಿಕೆ ಆಗಿ ನಾನು ಹೇಳಲ್ಲ, ನೀವು ನನ್ನ ಜೊತೆಗೆ ಓಡಾಡಿದ್ದೀರಾ. ಸ್ವಲ್ಪ ನಮಗೆ ಇನ್ನೂ ಕೂಡ ಕೇರಳದಲ್ಲಿ ನಮಗೆ ಪಾಸಿಟಿವಿಟಿ ರೇಟ್ ಜಾಸ್ತಿನೇ ಇದೆ. ನಿನ್ನೆ ಇದರೊಳಗಡೆ ನೋಡಿದ್ರೆ 10-12% ಅಷ್ಟು ಕೇರಳದಲ್ಲಿದೆ. ಹಾಗಿರಬೇಕಾದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಡೆಯಿಂದನೇ ಬರೋರಾಗಿರೋದ್ರಿಂದ ನಾವು ಭಾಳ ಕೇರ್ಫುಲ್ ಆಗಿರಬೇಕು. ನಮ್ಮ ಈ ಒಂದು ಇವೆಂಟ್ ನಡಿಬೇಕು ಅಂದರೆ ಎಲ್ಲರ ಸಹಕಾರ ಭಾಳ ಇಂಪಾರ್ಟೆಂಟ್. ನಾವು ಫೈನಲಿ ಏನಾಗಿರುತ್ತೆ, ಒಂದು ಡೈರೆಕ್ಷನ್ಸನ್ನು ಕೊಡ್ಬೋದು, ಒಂದು ಆದೇಶವನ್ನು ಕೊಡಬೇಕು. ಅದನ್ನು ಫಾಲೋ ಅಪ್ ಮಾಡೋದನ್ನು ನಾವು ಸಿನ್ಸಿಯರಾಗಿ ಮಾಡಿದ್ರೆ ಡೆಫಿನೆಟ್ಲಿ ನಾವು ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಆರೋಗ್ಯ ಇಲಾಖೆಯಿಂದ ಎಸ್ಪೆಷಲಿ ಇಲ್ಲಿ ವ್ಯಾಕ್ಸಿನೇಷನಲ್ಲಿ ನೋಡಿ ಆ ಪಾಯಿಂಟನ್ನು ಒಂದು ಕೇಂದ್ರ ಸರ್ಕಾರದಿಂದ ಆಗಲಿ ರಾಜ್ಯ ಸರ್ಕಾರದಿಂದ ಆಗಲಿ ಕಂಪಲ್ಸರಿ ಅನ್ನೋದು ಇಲ್ಲ. ಆದರೆ ಈಗಿನ ಒಂದು ಕೋವಿಡ್ ವ್ಯಾಕ್ಸಿನೇಷನ್ನ ಒಂದು ಇದರೊಳಗಡೆ ನೋಡಿದ್ರೆ ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ಆಗದೇ ಇರೋರ ಸಂಖ್ಯೆನೂ ಭಾಳಷ್ಟಿದೆ. ನಮ್ಮಲ್ಲಿ ನಿಯರ್ಲಿ 2.5 ಲಕ್ಷ ಜನ ಫಸ್ಟ್ ಡೋಸ್ ವ್ಯಾಕ್ಸಿನ್ ಹಾಕ್ಸ್ಕೊಂಡಿಲ್ಲ. ಇನ್ನು 1.5 ಲಕ್ಷ ಜನ ಎಲಿಜಿಬಲ್ ಇರೋರು, 1.5 ಲಕ್ಷ ಇರೋರು ಫಸ್ಟ್ ಡೋಸ್ ಹಾಕ್ಸ್ಕೊಂಡು ಸೆಕೆಂಡ್ ಡೋಸ್ಗೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ಲ. ಇಂಥವ್ರನ್ನ ನಾವು ಐಡೆಂಟಿಫೈ ಮಾಡಿ, ಯಾಕೆಂದರೆ ಸಾವಿನ ಪ್ರಮಾಣ ಜಾಸ್ತಿ ಆಗೋದು, ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗೋದು, ಇವೆಲ್ಲವೂ ಕೂಡ ಯಾವುದೇ ಹಂತದಲ್ಲೂ ಕೂಡ ಒಂದೊಂದು ಯಾರ್ದೋ ಒಂದು ಮದುವೆ ಪೋಸ್ಟ್ಪೋನ್ ಆಗ್ಬೋದು, ಯಾರ್ದೋ ಒಂದು ಇವೆಂಟ್ ಜಾತ್ರೆ ಪೋಸ್ಟ್ಪೋನ್ ಆಗ್ಬೋದು. ಆ ರೀತಿ ನಮ್ಮ ಒಂದು ದೊಡ್ಡ ಪ್ಲ್ಯಾನ್ ಮಾಡ್ಕೊಂಡಿರೋದು ಚಿಕ್ಕ ಕಾರಣಗಳಿಂದ ಪೋಸ್ಟ್ಪೋನ್ ಆಗದೇ ಇರೋ ಹಾಗೆ ನೋಡಬೇಕು ಅಂದರೆ ನಾನು ಏನು ನಮ್ಮ ಸೈಯದ್ ಮದನಿ ದರ್ಗಾ ಏನಿದೆ ಆ ಕಮಿಟಿ ಅವ್ರಿಗೆಲ್ಲರಿಗೂ ನಾನು ಹೇಳೋದಿಷ್ಟೇ, ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಸ್ಗಳನ್ನ ಯಾವುದು ಇದರೊಳಗಡೆ ಮುಂಚೆ ಭಾಳಷ್ಟು ಡೌಟ್ ಇತ್ತು, ಈಗ ಎಲ್ಲರೂ ಹಾಕ್ಸ್ಕೊಂಡಿದ್ದಾರೆ. ಈಗ ಎಲ್ಲರ ಮೈಂಡ್ಸೆಟ್ ಏನಿದೆ ಅಂದರೆ ಕೋವಿಡ್ ಕಡಿಮೆ ಆಗಿದೆ, ಈಗ ಅವಶ್ಯಕತೆ ಇಲ್ಲ, ನಾವು ಜಾಸ್ತಿ ಇದ್ದಾಗಲೇ ನಮಗೆ ಕಾಯ್ತಾ ಇದೆ ಸರ್ ಸೆಕೆಂಡ್ ಡೋಸಿಗೆ. ಇಲ್ಲಿ ನಮ್ಮಲ್ಲಿ ಈಗ 700 ಜನರಿಗೆ ಹಾಕಿಸಿದ್ದೇವೆ. ಇಲ್ಲಿ ಬೇರೆ ಬೇರೆ ಮದ್ರಸಾ ಮಸೀದಿಯಲ್ಲಿ ಮಾಡಿಸ್ಕೊಂಡಿದ್ದೇವೆ. ಸೆಕೆಂಡ್ ಡೋಸ್ಗಾಗಿ ನಾವು ದಿನ ಕಾಯ್ತಾ ಇದ್ದೇವೆ. ನೀವು ಸಹಕಾರ ಮಾಡಿದ್ರೆ ನಾವೆಲ್ಲ ಇಲ್ಲ ಸರ್, ನಮ್ಮಲ್ಲಿ 1.5 ಲಕ್ಷ ಡೋಸ್ ನಮ್ಮ ಹತ್ರ ಇದೆ. ನಿಮಗೆ ಯಾರಿಗೆ ಯಾವಾಗ ನಿಮಗೆ 10 ಜನಕ್ಕೆ ಕೊಡ್ತೀರಾ ಅಂದ್ರೂ ನಿಮ್ಮ ಮನೆ ಹತ್ರನೇ ಅಲ್ಲಿಗೆ ಕಳಿಸೋ ವ್ಯವಸ್ಥೆ ನಾವು ಮಾಡೋಣ. ನಾನು ಹೇಳೋದಿಷ್ಟೇ, ಬಂದವರಿಗೆ ನೀವೀಗ ಈಗಲಿಂದನೇ ಒಂದು ಸ್ಟಾರ್ಟ್ ಮಾಡಿ. 1 ತಿಂಗಳ ಕಾಲ ಯಾರ್ಯಾರು ದರ್ಗಾಕ್ಕೆ ಪ್ರಾರ್ಥನೆ ಮಾಡಕ್ಕೆ ಬರ್ತಾರೆ ಅವ್ರನ್ನೆಲ್ಲರೂ ಕೂಡ ನಿಮ್ಮಿಂದನೇ, ನಾನು ಆದೇಶ ಮಾಡಿದ್ರೆ ಏನು ಜಿಲ್ಲಾಧಿಕಾರಿಗಳು ಹೀಗೆ ಮಾಡಿದ್ದಾರೆ ಅನ್ನೋ ಟೈಪಲ್ಲಿ ಬರುತ್ತೆ. ಅದು ಕಮಿಟಿಯಿಂದನೇ ಮಾಡಿ. ಯಾರ್ಯಾರು ಬಂದಿಲ್ಲ, ಈಗ ಅವರ ಆರೋಗ್ಯ ಅನ್ನೋದು ನಮಗೆ ಭಾಳ ಇಂಪಾರ್ಟೆಂಟ್. ಬೇರೆ ಏನೇನೋ ದ್ವಂದ್ವ ಅವೆಲ್ಲ ಇತ್ತು, ಇದನ್ನು ಸೈಡಲ್ಲಿ ಬಿಟ್ಟು ಎಲ್ಲರಿಗೂ ವ್ಯಾಕ್ಸಿನೇಷನ್ ಮಾಡಿಸೋ ಹಾಗೆ ಒಂದು ಕಮಿಟಿಯವರು ಒಂದು ನಿರ್ಣಯ ಮಾಡ್ಕೋಬೇಕು. ಒಂದು ವೇಳೆ ವ್ಯಾಕ್ಸಿನೇಷನ್ ಮಾಡಿಸ್ದೆ ಬಂದಿರೋರನ್ನ RT-PCR ಚೆಕ್ ಮಾಡೋದಕ್ಕೂ ಅಲೋ ಮಾಡಿ. ಸೊ ದಟ್ ಯಾರಿಗೆ ಈಗ ಅವ್ರು ಮಾಡಿಸ್ಕೊಂಡು ಬಂದಿದ್ರೆ ಒಳ್ಳೆಯದು, ಮಾಡಿಸ್ಕೊಂಡಿಲ್ಲ ಅಂದರೆ ಅವ್ರು ಬೇರೆಯವರಿಗೂ ಕೂಡ ಸಿಂಪ್ಟಮ್ಸ್ ಇದರೊಳಗಡೆ ಇದು ಮಾಡೋದು ಚಾನ್ಸಸ್ ಇರೋದ್ರಿಂದ ಅವ್ರಿಗೆ ಒಂದು RT-PCR ಟೆಸ್ಟ್ ಮಾಡೋ ಹಾಗೆ ವ್ಯವಸ್ಥೆ ಮಾಡಿಸಿ. ಇದಾದ್ರ ಮೇಲೆ ಮೆಸ್ಕಾಮ್ ಅವ್ರು ಇದ್ದಾರೆ. ಮೆಸ್ಕಾಮ್ ಏನಾದರೂ ಸಮಸ್ಯೆ ಇದೆಯಾ, ಏನಾದರೂ ಪಾಯಿಂಟ್ಸ್ಗಳದು ಚೇಂಜ್ ಮಾಡಿರೋ ಸರಿಯಾಗಿ ಉಂಟು, ಕೆಲಸ ನಡೀತಾ ಉಂಟು. ಮತ್ತೆ ಬೇರೆ ಇಲಾಖೆ ನಮ್ಮ ಸುತ್ತಮುತ್ತಲಿನ ಇದರೊಳಗಡೆ ನಮಗೆ ಟೂರಿಸಮ್ದು ಹೇಳಿ ಏನಾಗಿದೆ, ಅದು ಯಾವ ಏಜೆನ್ಸಿ ಮಾಡ್ತಾ ಇರೋದು? ಈಗ ಕೊಡಬೇಕಾಗಿರೋದು ಕಮಿಟಿ ಅವ್ರಿಗೇನೆ, ಅವರೇ ನಿರ್ವಹಣೆ ಮಾಡ್ಕೋಬೇಕು. ಫೈನಲಿ ಬಿಲ್ಡಿಂಗ್ ಅವರಿಗೆ ಬೇಕಾದಂಗೆ ಆಗದೆ ನಮಗೆ ಬೇಕಾದಂಗೆ ಮಾಡಿ ಕೊನೆಗೆ ಅದು ಬಳಕೆ ಆಗದೆ ಇದ್ರೆ ಯಾರು ಹೊಣೆ ಅದಕ್ಕೆ? ಈಗಲೂ ಬರೀ ಅರ್ಧ ಇನ್ವೆಸ್ಟ್ಮೆಂಟ್ ಆಗಿದೆ. ಏನಾದರೂ ಬದಲಾವಣೆ ಮಾಡ್ಕೊಳಕ್ಕಾಗುತ್ತಾ ಚೆಕ್ ಮಾಡ್ಕೊಳ್ಳಿ. ಫೈನಲಿ ಅದು ಮಾಡಿದ ನಂತರ ಬಳಕೆ ಆಗಬೇಕು. ಅದು ಮತ್ತೆ ಮಾಡಿದ್ವಿ ಮುಗೀತು ಅನುದಾನ ಬಂತು ಹೋಯ್ತು ಅನ್ನೋ ಬಾರಿ ಒಳ್ಳೆದಾಗಿ ಕೊಟ್ಟಿದ್ದೇವೆ. ಆದರೆ 2 ವರ್ಷದ ಹಿಂದೆ ನಾನು
ಪ್ರವಾಸೋದ್ಯಮ ಬಗ್ಗೆ ನಡೆದಿದ್ದೇನೆ. ಅಲ್ಲಿ ಹಿಂದೆ ನಡೆದ ಕಡೆಗೆ ಎಸ್ ಅಂತ ಬಾಯಲ್ಲಿ ಹಿಡಿದ್ರು ನಾನು ಶಂಕುಸ್ಥಾಪನೆ ಮಾಡಿದೆ. ಪುನಃ ಹೋಗುವಾಗ ಇಲ್ಲ ನಮ್ಮ ಇದರಲ್ಲಿ ಇರುವ ಹಾಗೆ ಅಲ್ಲದೆ ಒಂದು ಗೋಡೆ ತೆಗೆಯುವಾಗಿಲ್ಲ ಅಂತೇಳಿ ನಾನು ಅದಕ್ಕೆ ಒಪ್ಪಲ್ಲ. ಓಕೆ, ಫೈನಲಿ ಯೂಸರ್ ಫ್ರೆಂಡ್ಲಿ ಆಗಿರಬೇಕು. ಆ ಪ್ರಾಜೆಕ್ಟ್ ಹೇಗಿರುತ್ತೆ ಪ್ರಾಬ್ಲಮ್ ಅಲ್ಲ, ಇಲಾಖೆದವರು. ಈಗ ನೋಡಿ, ಈಗಲೂ ಕೂಡ ಇಂಜಿನಿಯರಿಂಗ್ ಇದ್ರೊಳಗಡೆ ಸಪೋರ್ಟಿಂಗ್ ಪಿಲ್ಲರ್ಸ್ಗಳನ್ನ ಬಿಟ್ಟು ಒಳಗಡೆ ಏನೇನು ವ್ಯವಸ್ಥೆ ಮಾಡೋಕ್ಕಾಗಿರುತ್ತೆ, ಕಮ್ಯುನಿಟಿಗೆ ಯೂಸ್ ಮಾಡ್ಕೊಳಕ್ಕೆ ಏನು ವ್ಯವಸ್ಥೆ ಮಾಡೋಕ್ಕಾಗುತ್ತೆ, ಬದಲಾವಣೆ ಹೇಳ್ತಾರೆ. ವಿತ್ ಮಿನಿಮಲ್ ಇಂಟರ್ವೆನ್ಷನಲ್ಲಿ ಏನಾರ ಚೇಂಜಸ್ ಮಾಡಾಗಿದ್ರೆ ಮಾಡಿ, ನಾನು ಅದಕ್ಕೆ ಅನುಮತಿ ಕೊಡ್ತೀನಿ. ಹೆಚ್ಚುವರಿ ಲೈಟಿಂಗಿಗೆ ಏನಾದರೂ ತಮ್ಮಲ್ಲಿ ಅನುದಾನ ಅಲ್ಲ, ಅದನ್ನು ನೋಡೋಣ. ಹೆಚ್ಚುವರಿ ಲೈಟಿಂಗಿಗೆ ಈಗ ಲೈಟಿಂಗಿಗೆಲ್ಲ ನೀವು ವಿಶೇಷ ಅನುದಾನದಲ್ಲಿ ಸೇರಿಸ್ಕೊಂಡಿದ್ದೀರಾ? ಈಗ ದರ್ಗಕ್ಕೆ ಬರುವ ಮೈನ್ ರೋಡಿಗೆ ನಾವು ಆ ಲೈಟಿಂಗಿಗೆ ಅದು ಪ್ರವಾಸಕ್ಕೆ ಬರ್ತದೆ ಅಂತ ಒಂದು ನೋಡಿ ಸರ್. ಮತ್ತು ಬೀಚಿಗೆ ಹೋಗುವಂಥ ಒಂದು 2 ರೆಸ್ಟೋರೆಂಟ್ ಅವನ್ನ ನೋಡೋಣ. ನೀವು ಒಂದು ಎಸ್ಟಿಮೇಟ್ ಮಾಡಿಸಿ ಅದನ್ನು ಹೇಗೆ ಮಾಡಿಸ್ಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೇನೆ. ಓಕೆ, ನೀವು ಒಂದು ಟೂರಿಸಮ್ ಒಳಗಡೆ ಈ ಸಿಂಪಲ್ ಲೈಟಿಂಗ್ ಮಾಡಿಸೋವಂಥದ್ದು ಒಂದು ಈಗ ಉರುಸ್ ಟೈಮಲ್ಲಿ ಮಾಡಿಸೋ ಹಾಗೆ, ಬಟ್ ಡೆಫಿನೆಟ್ಲಿ ಮುಂದೆ ಅದು ಪ್ರವಾಸಿಗರಿಗೆ ಹೆಲ್ಪ್ ಆಗೋ ರೀತಿ ಒಳಗಡೆ ಇರುವಂಥದ್ದು. ಅಂದರೆ ಟೂರಿಸಂ ಡಿಪಾರ್ಟ್ಮೆಂಟಿಂದನೇ ಏನು ಮಾಡೋಕ್ಕಾಗುತ್ತೆ ಅನ್ನೋದು ನಾನು ನಿಮಗೆ ಹೇಳ್ತೇನೆ. ಇದರೊಳಗೆ ನೀವು ನೋಡಿರ್ಬೋದು ತುಂಬ ಒಳ್ಳೆ ಒಂದು ಕೆರೆ ಉಂಟು. ಹೌದು. ಇತಿಹಾಸ ಏನಾದರೂ ಒಂದು ಲೈಟಿಂಗ್ ಪ್ರವಾಸದಿಂದ ಹೇಗೆ ಏನು ಮಾಡೋದು ಏನಾದರೂ ಮಾಡ್ಬೋದು. ಯಾಕೆ ಅಷ್ಟು ದೊಡ್ಡ ನೀವು ನೋಡಿ ಸರ್, ಈಗ ದರ್ಗದ ಹೊರಗೆ ನೋಡಿ ನಾನು ನೋಡಿದೆ ಅದನ್ನು ಡೆವಲಪ್ಮೆಂಟ್ ಮಾಡಿದ್ದೇವೆ ನಾವು. ಅದಕ್ಕೊಂದು ಲೈಟಿಂಗ್ ಆಗಿ ಎಲ್ಲ ಯಾತ್ರಿಕರು ಬರ್ತಾರಲ್ಲ ಇಲ್ಲಿ. ಅಲ್ಲ, ನಾವು ಈಗ ಫೈನಲಿ ನನಗೆ ಅನ್ನಿಸ್ತಾ ಇರೋದೇನು ಅಂದರೆ, ನಿಮ್ಮ ಹತ್ರ ಏನೋ ಒಂದು ಪ್ಲ್ಯಾನ್ ಇದೆ. ಆ ಪ್ಲ್ಯಾನಿಗೆ ಏನು ಮಾಡಿಸ್ಬೇಕು, ಎಷ್ಟು ದುಡ್ಡು ಬೇಕು ಅನ್ನೋದನ್ನು ಕೇಳಿ. ಈಗ ನಮ್ಮಲ್ಲೇ ಗೌರ್ಮೆಂಟ್ ಒಳಗಡೆ ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕೆ ಪ್ಲ್ಯಾನ್ ಇರುತ್ತೆ. ಆ ಬ್ಯೂಟಿಫಿಕೇಷನ್ ಪ್ಲ್ಯಾನನ್ನು ಗೌರ್ಮೆಂಟ್ ಅವ್ರು ಮಾಡಿದ್ರೆ ಡೆಫಿನೆಟ್ಲಿ ಫ್ಲಾಪ್ ಆಗುತ್ತೆ. ಅದಕ್ಕೆ ಆ ಸೌಂದರೀಕರಣಕ್ಕೆ ಬೇಕಾಗಿರುವಂಥದ್ದು, ಚೆನ್ನಾಗಿ ಕಾಣೋವಂಥದ್ದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ನಿಮ್ಮ ಕಾನ್ಸೆಪ್ಟಲ್ಲಿ ಎಷ್ಟು ಎಸ್ಟಿಮೇಟ್, ಆದಷ್ಟು ಕಡಿಮೆ ಬಜೆಟಲ್ಲಿ ಸುಂದರ ಮಾಡೋದಕ್ಕೆ ಹೇಗೆ ನೀವೊಂದು ಎಸ್ಟಿಮೇಟ್ ಮಾಡಿ ನನಗೆ ಮಾತಾಡಿ. ಅದನ್ನು ನಾವು ಗೌರ್ಮೆಂಟಿನ ಫಂಡನ್ನು ತರ್ಸೋಕ್ಕಾಗುತ್ತಾ, CSR ಅಲ್ಲಿ ಮಾಡ್ಸೋಕ್ಕಾಗುತ್ತಾ, ನಾವು ಚೆಕ್ ಮಾಡಿಸ್ತೀವಿ. ಓಕೆ, ಯಾಕೆಂದರೆ ಈ ಪಾಯಿಂಟ್ಗಳಲ್ಲಿ ನಾನು ಗೌರ್ಮೆಂಟಿಂದ ಅನುದಾನಕ್ಕೆ ಬರೆದ್ರೆ ಭಾಳಷ್ಟು ಡೆವಲಪ್ಮೆಂಟ್ ಬೇಕಾಗಿರೋ ಟೈಮಲ್ಲಿ ಬ್ಯೂಟಿಫಿಕೇಷನ್ಗೆ ಪ್ರಾವಿಷನ್ಸ್ ಇರಲ್ಲ. ನಾವು ಸ್ಥಳೀಯವಾಗಿ ಏನು ಮಾಡೋಕ್ಕಾಗುತ್ತೆ ಚೆಕ್ ಮಾಡೋಣ. ಹಾಂ, CC ಕ್ಯಾಮ್ರಾಸ್ ಈಗ ಇಲ್ಲೇ ಇಲ್ವಾ? ನಮ್ಮಲ್ಲಿದೆ, ಒಳಗಿದೆ ಸರ್. ಹಾಂ, ಹೆಚ್ಚುವರಿ ಹೊರಗೆ ಆಯಿತು, ನೀವು ಅದನ್ನು ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಪರ್ಮನೆಂಟಾಗಿ ನಿಮ್ಗೆ ಅದು ಮುಂದೆ ಟ್ರಾಫಿಕ್ ಮ್ಯಾನೇಜ್ಮೆಂಟಿಗೆ ಮತ್ತು ಪ್ರೊಟೆಕ್ಷನ್ಗೆ ಭಾಳಷ್ಟು ಜನ ಐ ಥಿಂಕ್ MLA ಅವರು ಅವತ್ತು ಹೇಳ್ತಾ ಇದ್ರು, ಪಿಕ್ ಪಾಕೆಟಿಂಗು ಅವೆಲ್ಲ ಭಾಳ ಜಾಸ್ತಿ ಆಗುತ್ತೆ ಆ ಟೈಮ್ ಒಳಗಡೆ ಅಂತ ಅಲ್ವಾ? ಅದನ್ನೇನೋ ಯಾರೋ ಹೇಳ್ತಾ ಇದ್ರಲ್ಲ ಒಬ್ಬರು, ಐ ಥಿಂಕ್ ಕ್ರೈಮ್ಸ್ ಅಲ್ಲ, ಹಾಂ, ಕ್ರೈಮ್ಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತ. ಆ ವಿಷಯದಲ್ಲಿ ಸ್ಟ್ರಾಟಜಿಕ್ ಪಾಯಿಂಟ್ಗಳಲ್ಲಿ ಎಷ್ಟೆಷ್ಟು ಮೊದಲು ನಮ್ಮದೊಂದು ದರ್ಗದ ಒಂದು ಫೋಟೋ ಇತ್ತು, ಈಗ ಖಾಲಿ ಪ್ಲೇಸ್ ಉಂಟು. ಹೌದಾ? ಅನುಮತಿ ಕೊಡಬೇಕು. ಇಲ್ಲ, ಡೆಫಿನೆಟ್ಲಿ ನಾನು ನೋಡೋಣ ಅದನ್ನ ಏನಿದೆ ಅಂತ. ನಾನು ವಿಷಯವನ್ನು ಏನಿದೆ ಅನ್ನೋದನ್ನು ಫಸ್ಟು ತಿಳ್ಕೊತೀನಿ. ತಿಳ್ಕೊಂಡು ಅದ್ರ ಮೇಲೆ ಏನು ಮಾಡೋಕ್ಕಾಗುತ್ತೆ ಚೆಕ್ ಮಾಡೋಣ. ನಮ್ಮ ಕಾಫಿ ಟೇಬಲ್ ಬುಕ್ಕಲ್ಲಿ ಚೆನ್ನಾಗಿ ಬಂದಿದೆ. ಕಾಫಿ ಟೇಬಲ್ ಬುಕ್ಕಲ್ಲಿ ದರ್ಗಾದ ಫೋಟೋ ಭಾಳ ಚೆನ್ನಾಗಿ ಬಂದಿದೆ ಅದು. ಓಕೆ, ಮತ್ತೆ ಬೇರೆ ಏನಾದರೂ ಇಲಾಖೆಯವ್ರಲ್ಲಿ ಬೋರ್ಡ್ ಹಾಕುವಂಥದ್ದಕ್ಕೆ ನಿಮ್ಮ ಇಲಾಖೆಯಿಂದ ಒಂದು ಲೆಟರ್ ಹೋದರೆ ಸ್ವಲ್ಪ ಕೆಲಸ ಮಾಡ್ತಾರೆ. ಮತ್ತು ನಿಮಗೆ ಕ್ಯಾಲೆಂಡರ್ಸ್ ಇದೆ, ನಿಮ್ಮದು ಕ್ಯಾಲೆಂಡರ್ಸ್ ಇದೆ, ಅದಕ್ಕೆಲ್ಲ ನಮ್ಮೊಂದು ಫೋಟೋ ಕಳಿಸಿದರೆ ಮಾಡ್ತಾರೆ. ಏನೇನು ಬಿದ್ದಿರು ಹಾಂ, ಫಾರೆಸ್ಟ್ಗೆ ಒಂದು ಲೆಟರ್ ಬರೆದಿದ್ದೇವೆ, ಎಸ್ ಅಂತ ಹೇಳಿದ್ದಾರೆ. ಇಷ್ಟರವರೆಗೆ ಅದು ಏನು ಆಗಿದೆ ಇಲ್ಲ ಇಲ್ಲ, ಅದನ್ನು ನಾನು ಮಾತಾಡಿಸಿ ಹೇಳ್ತೀನಿ. ಓಕೆ, ಏನು ಮಾಡೋಕ್ಕಾಗುತ್ತೆ ಮಹದೇವಿ ಮತ್ತು ಸ್ವಲ್ಪ ಬಿದಿರು ಕೇಳಿದ್ರೆ ವರ್ಷ ಕೊಡ್ತಾರೆ. ನಾನು DCF ಫಾರೆಸ್ಟ್ ಅವ್ರ ಹತ್ರ ಮಾತಾಡಿ ಏನು ಮಾಡೋಕ್ಕಾಗುತ್ತೆ ನಾವು ನೋಡೋಣ, ಕೊಡ್ತಾರೆ ಸರ್ ಅವರು. ಓಕೆ, ಹಾಗೆ ಪಾಯಿಂಟ್ ಭಾಳ ಸಿಂಪಲ್. ಇದು 2ನೇ ಮೀಟಿಂಗು. ಕೋವಿಡ್ ನಿಯಂತ್ರಣದಲ್ಲಿ ಬರಬೇಕು ಮತ್ತು ಪೂರ್ವ ಸಿದ್ಧತೆಗೆ ವಿಶೇಷ ಅನುದಾನಕ್ಕೆ ಬರೆದಿರೋದನ್ನು ಬಿಟ್ಟು ನಿಮ್ಮ ಇಲಾಖೆಗಳಲ್ಲಿ ದರ್ಗಾದ ಇಂಪ್ರೂವ್ಮೆಂಟಿಗೆ, ಸುತ್ತಮುತ್ತಲಿನ ವಾತಾವರಣದ ಇಂಪ್ರೂವ್ಮೆಂಟಿಗೆ ಏನೇನು ಪ್ಲ್ಯಾನ್ ಮಾಡ್ಕೊಳಕ್ಕಾಗುತ್ತೆ ನಿಮ್ಮ ಇಲಾಖೆಯ ಪಾಯಿಂಟ್ಗಳಲ್ಲೇ ಅದನ್ನು ಮಾಡ್ಕೊಂಡು ಹೋಗಿ. ಅದಾದ ನಂತರ ಮತ್ತೆ ಹೆಚ್ಚಿನ ಅನುದಾನಕ್ಕೆ ನಾವು ಇದು ಮಾಡೋಣ. ಬಟ್ ಬೇರೆ ಏನೇನು ವಿಷಯಗಳಲ್ಲಿ ಇನ್ನೂ ಇನೋವೇಟಿವ್ ಆಗಿ ಮಾಡ್ಬೋದು, CSR ಫಂಡನ್ನು ನಾವು ಡ್ರಾ ಮಾಡ್ಬೋದು, ಅದನ್ನು ಕಮಿಟಿಯ ಮೆಂಬರ್ ಜೊತೆಗೆ ಚರ್ಚೆ ಮಾಡಿ ನನ್ನ ಹತ್ರ ಸಪ್ರೇಟಾಗಿ ಡಿಸ್ಕಷನ್ ಮಾಡಿ. ಓಕೆ, ಒಂದು ಯಾಕಂದರೆ ತಾವು ಈಗ ಹೇಳಿದ ರೀತಿಯಲ್ಲಿ ಆ ಟೈಮಿಗೆ ಪುರುಸಾದರೆ ನಮಗೆಲ್ಲರಿಗೂ ಒಂದು ಒಳ್ಳೆಯ ವಾತಾವರಣ. ಈಗ ತಾವು ಹೇಳಿದ ರೀತಿಯಲ್ಲಿ 2 ಮಂತ್ ಟೈಮಲ್ಲಿ ಇರ್ತದೆ. ಈಗ ನಾವು ಕೊಟ್ಟಂತಹ ಏನೆಲ್ಲ ನಿಮ್ಮಲ್ಲಿ ನಮ್ಮ ಮನವಿ ಇದೆ, ಕೆಲವೊಂದು ಬಹಳಷ್ಟು ಜರೂರು, ವೆರಿ ಇಂಪಾರ್ಟೆಂಟ್, ಅರ್ಜೆಂಟ್ ಅಂತಹ ವ್ಯವಸ್ಥೆಗೆ ಏನಾದರೂ ಒಂದು ತುರ್ತಾಗಿ ಮಾಡುವಂಥ ಅಲ್ಲ ಅದನ್ನು ನಾನು ಸರ್ಕಾರದಿಂದ ಎಷ್ಟು ಅನುದಾನ ಬರುತ್ತೆ ಅಂತ ನಿರೀಕ್ಷೆ ಮಾಡಿದೆ. ನಾನು ಸುಳ್ಳು ಭರವಸೆನೂ ಹೇಳೋಕ್ಕಾಗಲ್ಲ. ಈಗ ಆಮೇಲೆ ನಾವು ಅದನ್ನು ಒಂದು ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಪ್ರಸ್ತಾವನೆಗಳು ಕೂಡ ಭಾಳ ಇದರೊಳಗಡೆ ಸರ್ಕಾರ ಈಗ ಹೆಲ್ತ್ಗೆ ಭಾಳ ಸ್ಪೆಂಡ್ ಮಾಡ್ತಾ ಇರೋದ್ರಿಂದ ಬೇರೆ ಎಲ್ಲ ಡೆವಲಪ್ಮೆಂಟ್ಗಳು ಕೂಡ ಅದರದ್ದೇ ಒಂದೊಂದು ಲಿಮಿಟಲ್ಲಿ ಬೇರೆ ಬೇರೆ ಇದರೊಳಗಡೆ ಮಾಡ್ತಾಯಿದ್ದಾರೆ. ನಾನು ಹಾಗಾಗಿ ಅವನ್ನ ಯಾವನ್ನೂ ಕೂಡ ತುರ್ತಾಗಿ ಮಾಡೋದಕ್ಕೆ ನಾನು ಅದನ್ನು ಹೇಳೋದಕ್ಕಾಗಲ್ಲ. ನಾನು ಇವರೇನು ರೆಕಮೆಂಡೇಷನ್ ಮಾಡಿದ್ದಾರೆ ಇಮಿಡಿಯೇಟ್ಲಿ ಇವತ್ತೇ ಒಂದು ಲೆಟ್ರ್ ಮಾಡ್ತೀನಿ.
ಮಾಡಿ ಸಂಬಂಧಪಟ್ಟ ಸಚಿವರಿಗೂ ಮಾತಾಡಿ ಎಷ್ಟು ಅನುದಾನ ನಿರೀಕ್ಷೆ ಮಾಡ್ಬೋದು ಅನ್ನೋದ್ರ ಮೇಲೆ ನಾವು ಮುಂದೆ ಹೋಗೋಣ. ಇಲ್ಲಿ 2 ಇಲಾಖೆ, ಒಂದು ಮೈನಾರಿಟೀಸು, ವಕ್ಫು ಮತ್ತು ಟೂರಿಸಂ ಡಿಪಾರ್ಟ್ಮೆಂಟಿಂದ ನೇರವಾಗಿ ಬರುವಂಥದ್ದು. ನೆಕ್ಸ್ಟು ಸಿಟಿಗೆ ಸಂಬಂಧಪಟ್ಟಾಗಿ UD ಮಿನಿಸ್ಟ್ರಿಂದ ಒಂದು ಅನುದಾನ ಬರೋದಿರುತ್ತೆ. ಮತ್ತು PWD ಅವರು, ಮೆಸ್ಕಾಮ್ನವರಂತೂ ಇಲ್ಲೇ ಇರ್ತಾರೆ, ಅವರಿಗೆ ಬೇರೆ ಇದರೊಳಗಡೆ ಏನಿದೆ ಸ್ವಲ್ಪ ನಮಗೂ ಕೂಡ ನಮ್ಮದೇ ಅಪ್ರಿಹೆನ್ಷನ್ ಇದೆ. ಹೋದ ವರ್ಷದಲ್ಲೂ ಕೂಡ ಅಷ್ಟೇ, ಮೊದಲನೇ ಅಲೆ ಆದ್ರ ಮೇಲೆ ಇದೇ ಟೈಮಲ್ಲಿ ನಾವೆಲ್ಲರೂ ಕೂಡ ಗಾರ್ಡ್ನ ಡ್ರಾಪ್ ಮಾಡಿದ್ವಿ, ಎಲ್ಲ ಕೋವಿಡ್ ಹೋಯ್ತು ಅಂತ. ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗಿ ಬಂತು. ಅದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು. ಓಕೆ, ಈ ಟೈಮಲ್ಲಿ ಆ ಒಂದು ಸೀರಿಯಸ್ನೆಸ್ ಎಲ್ಲರಿಗೂ ಅಧಿಕಾರಿಗಳಿಗಲ್ಲಿ ಇರಬೇಕು. ಸ್ವಚ್ಛತೆ, ಕ್ಲೀನ್ಲಿನೆಸ್, ಲಾ ಆ್ಯಂಡ್ ಆರ್ಡ್ರು, ಮತ್ತು ಬಂದವರಿಗೆ ಖುಷಿಯಾಗಿ ಹೋಗಬೇಕು. ದರ್ಗಾಕ್ಕೆ ಬಂತು, ಇದರೊಳಗಡೆ ಫೆಸಿಲಿಟಿ ಇಲ್ಲ, ಹಾಗೆ ಇಲ್ಲ ಅನ್ನೋ ಟೈಪಲ್ಲಿ ಆಗಬಾರ್ದು. ಅದಕ್ಕೆ ಬೇಕಾಗಿರೋ ಎಲ್ಲ ವ್ಯವಸ್ಥೆಯನ್ನು ಜಿಲ್ಲಾಡಳಿತದಿಂದ ಎಲ್ಲ ಹಿರಿಯ ಅಧಿಕಾರಿಗಳಿಂದ ನಾವು ಮಾಡ್ತೀವಿ. ಕಮಿಟಿಯವರು ಕೂಡ ನಮಗೆ ಸಹಕಾರ ಡೆಫಿನೆಟ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ತನಕ. ಇನ್ಮೇಲೆ ವ್ಯಾಕ್ಸಿನೇಷನ್ನು, ಕೋವಿಡ್ದು ಒಂದು ನೀವು ನೋಡ್ಕೊಳ್ಳಿ, ಉಳಿದಿರೋ ಆಸ್ಪೆಕ್ಟನ್ನು ನಾವು ಕೂಡ ಕವರ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.